ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಈ ದಿನದ ಸರಣಿ ಸಂಚಿಕೆ 285. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ನುಡಿಗಟ್ಟಿನ ಆಟದಕ್ಕರ ಚೀಟಿಯೊಟ್ಟಿನಲಿ ತಡಕಿನ ವಾಯ್ದಾಯ್ದು ನುಡಿ ಜೋಡಿ ಬಂತೆ. ನುಡಿಗಟ್ಟಿನ ಆಟದಕ್ಕರ ಚೀಟಿಯೊಟ್ಟಿನಲಿ ತಡಕಿನ ವಾಯ್ದಾಯ್ದು ನುಡಿ ಜೋಡಿ ಬಂತೆ. ಬಿಡಿ ಜೀವ ಸಂಗಾತಿ ಜೀವಗಳ ನರಸಿತ ಪಡೆದಂದು ಕೂಡವದು ಮಂಕುತಿಮ್ಮ. ಪಡೆದಂದು ಪೂರ್ಣವದು ಮಂಕುತಿಮ್ಮ ಮಂಕುತಿಮ್ಮ. ಬಂಧುಗಳೇ, ಅಕ್ಷರಗಳ ಮೂಲಕವೂ ಆಟವನ್ನು ಆಡುತ್ತಾ ಮನೋಲ್ಲಾಸವನ್ನು ಪಡೆಯಬಹುದು. ಅದಕ್ಕಾಗಿಯೇ ನುಡಿಕಟ್ಟು ಅಥವಾ ಪದಬಂಧವೆಂಬ ಆಟವಿದೆ. ಈ ಆಟದಲ್ಲಿ ಅಕ್ಷರಗಳನ್ನು ಜಾಗರೂಕತೆಯಿಂದ ಆಯ್ಕೆ ಮಾಡಿ ಆಟವನ್ನು ಪೂರ್ಣಗೊಳಿಸುವುದು, ಅಕ್ಷರಗಳನ್ನು ಜೋಡಿಸುತ್ತಾ ಖುಷಿಯನ್ನು ಪಡುವುದು. ಅಂತೆಯೇ ನಮ್ಮೆಲ್ಲರ ಜೀವನದಲ್ಲಿ ಬೇಕಾದ ಸಂಗತಿಯನ್ನು ವಿಚಾರವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಆನಂದವನ್ನು ಪಡೆಯಬಹುದು. ಅದು ಒಂದು ಆಟವೇ ಸರಿ. ಆಟದಲ್ಲಿ ಅಕ್ಷರಗಳನ್ನು ಹೇಗೆ ಆಯ್ಕೆ ಮಾಡಿಕೊಂಡು ಜೋಡಿಸುತ್ತೇವೆಯೋ ಅಂತೆಯೇ ನಮ್ಮ ಜೀವನವೆಂಬ ಆಟದಲ್ಲಿಯೂ ಕೂಡ ಹಿತಮಿತವಾಗಿ ಎಲ್ಲವನ್ನ ಜೋಡಿಸಿಕೊಳ್ಳಬೇಕು. ಅಕ್ಷರದ ಆಟದಲ್ಲಿ ಪದಗಳು ಸಿಕ್ಕರೆ ಸುಂದರ ಅರ್ಥ ಬರುತ್ತದೆ, ಆಟವು ಗೆಲ್ಲುತ್ತದೆ. ಹಾಗೆ ಜೀವನದಲ್ಲಿ ಭಾವನೆಗಳ ಸಮ್ಮಿಲನವು ಹುಡುಕಾಟದಲ್ಲಿರಬೇಕು. ಪ್ರೀತಿ ಸಂತೋಷವನ್ನ ಜೋಡಿಸಿಕೊಳ್ಳುತ್ತಾ ದುಃಖವನ್ನು ನಿವಾರಿಸಿಕೊಳ್ಳುತ್ತಾ ಹೊಂದಾಣಿಕೆಯೊಂದಿಗೆ ಬದುಕನ್ನು ಸಾರ್ಥಕತೆಯತ್ತ ಸಾಗಿಸುವಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗಿರಬೇಕು. ಕೆಲವೊಮ್ಮೆ ನಾವು ಆಯ್ಕೆ ಮಾಡುವ ಅಕ್ಷರಗಳು ತಪ್ಪಾಗಿದ್ದರೆ ಅದು ಅರ್ಥ ವ್ಯತ್ಯಾಸವಾಗುತ್ತದೆ. ಹಾಗೆಯೇ ಜೀವನದಲ್ಲಿಯೂ ಕೂಡ ಸಂಬಂಧಗಳ ಬಂಧನವು ಕ್ಷೀಣಿಸುತ್ತದೆ. ಸಾಮರಸ್ಯ ಜೀವನವನ್ನು ನಡೆಸುವಲ್ಲಿ ಹೊಂದಾಣಿಕೆಯೇ ಪರಮ ಮಂತ್ರವಾಗಿದ್ದಾಗ ಎಲ್ಲವೂ ಸಾಧ್ಯ ಎಂಬ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.